ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದಿನ ಜನಪ್ರತಿನಿಧಿಗಳಂತೆ ನಾನು ಕಾರ್ಯನಿರ್ವಹಿಸಿ ಜಿಲ್ಲೆಗೆ ಗೌರವ ತರುವ ಕೆಲಸ ಮಾಡುತ್ತೇನೆ. ಎಲ್ಲರ ಆಶೀರ್ವಾದ ನನಗೆ ಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ಬಿಸಿ ರೋಡಿನಲ್ಲಿರುವ ನಿವಾಸಕ್ಕೆ ಭಾನುವಾರ ಸಂಜೆ ಭೇಟಿ ನೀಡಿದ ಸಂದರ್ಭ ಅವರು ಮಾತನಾಡಿದರು. ಜನಾರ್ದನ ಪೂಜಾರಿಯವರು ನನ್ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಸಿದ ರಾಜಕೀಯ ಗುರುಗಳು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಈ ಕ್ಷಣದಲ್ಲಿ ಇಂದು ಸರ್ವಧರ್ಮದ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆಯಲು ಬಂದಿದ್ದೇನೆ. ಪೂಜಾರಿಯವರು ಕಾಲೇಜು ದಿನಗಳಿಂದಲೇ ನನ್ನ ತಂದೆಯಷ್ಟೇ ನನಗೆ ರಾಜಕೀಯ ಮಾರ್ಗದರ್ಶನ ನೀಡಿ ತಪ್ಪು ಮಾಡಿದಾಗ ತಿದ್ದಿ ಉತ್ತಮ ಕೆಲಸಗಳಿಗೆ ಪ್ರೇರಣೆ ನೀಡಿದವರು. ಅವರನ್ನ ನಾನೆಂದೂ ಮರೆಯುವುದಿಲ್ಲ ಎಂದರು. ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಜೀವಾಳ. ಅವರನ್ನ ಎಂದಿಗೂ ಕಾಯಿಸಬೇಡಿ, ಅವರನ್ನ ಎಂದಿಗೂ ಮರೆಯಬೇಡಿ, ಒಳ್ಳೆಯ ಕೆಲಸಗಳನ್ನ ಮಾಡಿ ಎಂದು ಜನಾರ್ದನ ಪೂಜಾರಿಯವರು ಯುಟಿ ಖಾದರ್ ಅವರನ್ನ ಆಶೀರ್ವದಿಸಿದರು. ಈ ಸಂದರ್ಭ ದೀಪಕ್ ಪೂಜಾರಿ, ಪಕ್ಷದ ಪ್ರಮುಖರಾದ ಪದ್ಮರಾಜ್ ಆರ್ ಪೂಜಾರಿ, ಭರತ್ ಮುಂಡೋಡಿ ಮೊದಲಾದವರಿದ್ದರು. ಇವತ್ತು ಬರ್ತಿರ್ತಿದ್ದಾನೆ ಕಾತಂದಿಲ್ಲ. ಎಷ್ಟು ಹೊತ್ತಿನಿಂದ ನೀವು ಕಾಯ್ತಾ ಇದ್ದೀರಿ ಇವರನ್ನು. ಯಾರನ್ನಾದರೂ ಕಾಯಿಸಿ ಇವರನ್ನು ಕಾಯಿಸಲಿಕ್ಕೆ ಹೋಗಬೇಡಿ. ಇವರೇ ನಮ್ಮ ದೇವರು. ತಮಾಷೆಗೆ ಹೇಳ್ತೇನಂತ ಭಾವಿಸಬೇಡಿ. ನೀವಲ್ಲಿ ಒಳಗೆ ಹೋದ್ರಿ ಮಸೀದಿ. ಸಚಿವನಾಗಿ ಇವತ್ತು ಅಧಿಕಾರ ಸ್ವೀಕರಿಸಿ ಪ್ರಪ್ರಥಮ ಬಾರಿಗೆ ಇವತ್ತು ನಮ್ಮ ಮಂಗಳೂರಿಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೇನೆ. ಬಹುಶಃ ಮಂಗಳೂರು ನನ್ನ ಕ್ಷೇತ್ರದ ಸೈಯದ್ ಮದನಿ ದರ್ಗಾ, ಸೈನ್ಸ್ ಸಭೆ ಚರ್ಚ್, ಭಗವತಿ ಕ್ಷೇತ್ರ, ಅದೇ ರೀತಿಯಲ್ಲಿ ಶ್ರೀ ಲೋಕನಾಥ ಕ್ಷೇತ್ರ, ಅದೇ ಬಹುಶಃ ನಮ್ಮ ಬಿಷಪ್ ಮತ್ತು ಸೈಂಟ್ ಆನ್ಸ್ ಸಂಸ್ಥೆಯಲ್ಲಿ ಬಿಷಪನ್ನು ಭೇಟಿಯಾಗಿ ಇನ್ನಿತರ ಕೆಲವು ಕಾರ್ಯಕ್ರಮ ಮುಗಿಸಿ ಬಹುಶಃ ಮಿತ್ತಬೇಲ್ನ ಆ ಒಂದು ದರ್ಗಾ ಭೇಟಿ ಕೊಟ್ಟು ಬಹುಶಃ ನನಗೆ ರಾಜ್ಯಕೀಯವಾಗಿ ನನ್ನ ತಂದೆ ಎಷ್ಟು ನನಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಷ್ಟೇ ಮಾರ್ಗದರ್ಶನ ಕೊಟ್ಟಂಥ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು ನನ್ನ ಕಾಲೇಜ್ ದಿವಸದಲ್ಲೂ ಕೂಡ ನನಗೆ ರಾಜ್ಯಕೀಯವಾಗಿ ಮಾರ್ಗದರ್ಶನ ಕೊಟ್ಟು ನಾವು ತಪ್ಪು ಮಾಡಿದಾಗ ನಮ್ಮನ್ನು ಸರಿಪಡಿಸೋದು ಮತ್ತು ಉತ್ತಮವಾದ ಕೆಲಸಗಳಿಗೆ ಪ್ರೇರಣೆ ಕೊಟ್ಟಂಥ ಅಂಥವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನಾನು ನನ್ನ ಕ್ಷೇತ್ರ ಕಾರ್ಯಕ್ರಮ ಸಮಿತಿ ಆಯಿತು ಬಂದಿದ್ದೇನೆ. ಅತ್ಯಂತ ಸಂತೋಷವಾಗ್ತಿದೆ. ಯಾವೊಂದು ಗೌರವ ನಮಗೆ ಜಿಲ್ಲೆಗಿದೆ ಮತ್ತೆಲ್ಲ ನಮ್ಮ ಜಿಲ್ಲೆಯ ಹಿಂದಿನೆಲ್ಲ ಜನಪ್ರತಿನಿಧಿಗಳು ಯಾವೊಂದು ಗೌರವ ಕಾಪಾಡಿಕೊಂಡು ಬಂದಿದ್ದಾರೆ ಅದು ನಾನು ಕೂಡ ಕಾಪಾಡಿಕೊಂಡು ನಮ್ಮ ಜಿಲ್ಲೆಗೆ ಗೌರವ ತರುವ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಅದಕ್ಕಾಗಿ ಎಲ್ಲರ ಆಶೀರ್ವಾದ ನಾನು ಕೇಳಿಕೊಂಡಿದ್ದೇನೆ.